ವರ್ಷದಂತೆ ಈ ವರ್ಷ ಕೂಡ ಆರ್ಟಿ ಉತ್ಸವ ನಡೆಸ್ತಾ ಇದ್ದೇವೆ. 14 ವರ್ಷ. ನಾವು ಕೋವಿಡ್ ಟೈಮಲ್ಲಿ ಒಂದು 2 ವರ್ಷ ಮಾತ್ರ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ನಾವು ಪ್ರತಿ ವರ್ಷ ಕೂಡ ನಾವು ಆರ್ಟಿ ಉತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಮಾಡುವ ಉದ್ದೇಶ ಏನಿಲ್ಲ, ನಮ್ಮ ಯುವ ಪೀಳಿಗೆಗೆ ಯಾವುದು ಮರ್ತು ಹೋಗಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ. ಎಲ್ಲವೂ ಕೂಡ ನಮ್ಮ ತುಳುನಾಡ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಹೇಗೆ ಉಂಟು ಅದು ಅಳಿಬಾರ್ದು, ಇದನ್ನು ನಮ್ಮ ಮುಂದೆ ಪೀಳಿಗೆಗಳು ಬೆಳೆಸ್ಕೊಂಡು ಬರಬೇಕು. ಇದರ ಉದ್ದೇಶ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂದು ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಈ ಕಾರ್ಯಕ್ರಮ ನಮ್ಮ ಕಾಲ್ಪಟ್ಟದ ಅಧ್ಯಕ್ಷರಾದ PS ರಘುವರ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅವತ್ತು ಬೆಳಿಗ್ಗೆ ಸುಳ್ಯದ ಪಕ್ಕದಲ್ಲಿರುವ ಬೊಬ್ಬಡ್ಕ ಕಿತ್ತೂರು ಗ್ರಾಮದ ಪಕ್ಕದಲ್ಲಿರುವ ಕೃಷಿಕರು ಹಾಗೂ ನಾಟ್ಯ ವೈದ್ಯರಾದ ಜನಾರ್ದನ ಗೌಡ ಸೂರು ಮತ್ತು ವಸಂತಿ ದತ್ತಗಳು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದರ ಅದೇ ಸಂದರ್ಭದಲ್ಲಿ ಈ ಸಭೆಯಲ್ಲಿ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರ ನ್ಯಾಯವಾದಿಗಳ ರಾಮಕೃಷ್ಣ ಇವರು ಕೂಡ ಗೌರವ ಉಪಸ್ಥಿತಿ ಇರ್ತದೆ. ಅದೇ ರೀತಿ ತಾಲೂಕು ಬೇಡಕಟ್ಟೆ ಅಧ್ಯಕ್ಷರಾದ ಯುಕ್ತ ಪಾತಿಕರು, ತಾಲೂಕು ಚರಣಘಟ್ಟ ಅಧ್ಯಕ್ಷರಾದ ಪ್ರೀತಂ ಡಿಕೆ, ಹಾಗೆ ಸುಳ್ಯ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಅಕ್ಷರ ನಗರ ಕೂಡ ಇವರು ಕೂಡ ಮುಂದಿಗೆ ಉಪಸ್ಥಿತರಿರುತ್ತಾರೆ. ಹಾಗೆ ನಾವು ಬೆಳಿಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾವು ಆಟೋಟ ಸ್ಪರ್ಧೆಗೆ ಹೋಗ್ತೇವೆ. ಬೇರೆ ಬೇರೆ ವಯೋಮಾನದಲ್ಲಿ ಬೇರೆ ಬೇರೆ ಆಟೋಟ ಸ್ಪರ್ಧೆ ಉಂಟು. ಮಕ್ಕಳಿಗೆ ಬೇರೆ ಉಂಟು, ಮಹಿಳೆಯರಿಗೆ ಬೇರೆ ಉಂಟು, ಪುರುಷರಿಗೆ ಬೇರೆ ಉಂಟು. 3 ವಿಭಾಗದಲ್ಲಿ ನಾವು ಮಧ್ಯಾಹ್ನದವರೆಗೆ ಈ ಸ್ಪರ್ಧೆಯನ್ನು ನಡೆಸ್ತೇವೆ. ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ಸಮಾರಂಭ ನಡೀತದೆ. ಈ ಸಮಾರಂಭವನ್ನು ಸುಳ್ಯ ನಗರ ಸಮಿತಿ ಅಧ್ಯಕ್ಷರಾದ ರಾಕೇಶ್ ಮಂಟಿಕಾನ ಇವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಹಾಗೆ ಅವತ್ತು ಈ ಆರ್ಟಿಯ ವಿಶೇಷ ಮಹತ್ವವನ್ನು ಅದರ ಬಗ್ಗೆ ಅರೆಭಾಷೆಯ ಸಂಸ್ಕೃತಿಯ ಸದಸ್ಯರಾದ ಚಂದ್ರಶೇಖರ್ ಬೇರ್ ಅವರು ಈ ಬಗ್ಗೆ ನಮಗೆ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಅವತ್ತು ಮಧ್ಯಾಹ್ನ ಸಭೆಯ ಮುಖ್ಯ ಅತಿಥಿಯಾಗಿ ಸುಳ್ಯ ಗಾಂಧಿನಗರದ ಕಲ್ಪುರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಟಿ.ಕೆ. ಉಮೇಶ್ ಇವರು ವಹಿಸಲಿದ್ದಾರೆ. ಅದೇ ರೀತಿ ನಾವು ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೊಂದು 6-7 ಜನವನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಸನ್ಮಾನ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಸಾಧನೆ ಮಾಡಿದವರು. ಸಾಧನೆ ಅಂದರೆ ಈಗ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ನಮ್ಮ ಡಾಕ್ಟರ್ ಕೇಶವ ಸುಳ್ಳಿ ಪಶುವೈದ್ಯಕೀಯ, ಇವರು ಅವರ ಸೇವೆಯಲ್ಲಿ ಮಾಡಿದ ಸಾಧನೆ. ಹಾಗೆ ಯುವೋದ್ಯಮಿಯಾದ MD ನಿರಂಜನ ಅವರಿಗೂ ಸನ್ಮಾನ ಇದೆ. ಹಾಗೆ ಅವರು ಉದ್ಯೋಗ ಸಾಧಕರಾಗಿ, ಹಾಗೆ ಇತ್ತೀಚೆಗೆ ಉದ್ಯಮಿಯಾಗಿ ನಿರಂಜನ, ಉದ್ಯೋಗ ಸಾಧಕರಾಗಿ ನವೀನ್ ಕಂಡಕ್ಟರ್ ಆಗ್ತದೆ. ಅವರು ಕೂಡ ಪ್ರಮೋಷನ್ ಆಗಿ ಅವರು ಇದರಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಬಹಳ ಚೆನ್ನಾಗಿ ನಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಸನ್ಮಾನ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಅದೇ ರೀತಿ ದಂತವೈದ್ಯಕೀಯ ಶಿಕ್ಷಣ ರ್ಯಾಂಕ್ ವಿಜೇತೆ ಡಾಕ್ಟರ್ ಅಭಿಜ್ಞಾ ಇವರು ಕೂಡ ಇವರಿಗೂ ಸನ್ಮಾನ ಇದೆ. ಹಾಗೆ ಧಾರ್ಮಿಕ ಸೇವಕರಾದ ಕಲ್ಪುರದ ತಿಮ್ಮಪ್ಪಗೌಡ ಇವರಿಗೂ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ ಗದ್ದೆ ಬೇಸಾಯ ಸಾಧಕರಾದ ಮಾಯಪ್ಪಗೌಡ ಸೂತೂರು ಇವರಿಗೂ ಸನ್ಮಾನ ಇದೆ. ಹಾಗೆ ನೃತ್ಯ ಮತ್ತು ಯೋಗದಲ್ಲಿ ರಾಜ್ಯ ಮಟ್ಟದ ಪ್ರತಿಭೆ ಸೋನಾಡ್ಕರ್ ಇವರಿಗೂ ಸನ್ಮಾನ ನಡೆಯಲಿಕ್ಕಿದೆ. ಹಾಗೆ ಕ್ರೀಡಾ ಸಾಧಕಿಯಾಗಿ ಕುಮಾರಿ ಭೂಮಿಕಾ ಇವರನ್ನು ಕೂಡ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಇವರನ್ನೆಲ್ಲ ನಮ್ಮ ಕಲ್ಪುಡ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಟಿ.ಕೆ. ಉಮೇಶ್ ಇವರನ್ನೆಲ್ಲ ಸನ್ಮಾನ ಮಾಡಲಿಕ್ಕಿದ್ದಾರೆ. ಹಾಗೆ ಇವರಿಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ನಮ್ಮ ಕಾರ್ಯಕ್ರಮ ಎಲ್ಲ. ಹಾಗೆ ನೀವು ಕೂಡ ನಿಮ್ಮ ಆತಿಥ್ಯವನ್ನು ಕೂಡ ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಅವತ್ತು ನಿರೀಕ್ಷೆ ಮಾಡಿದ್ದು ತಾವೆಲ್ಲರೂ ಬರಬೇಕು, ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮ್ಮೆಲ್ಲ ಸಹಕಾರವನ್ನು ನಾವು ಕೊಡ್ತಾ ಇದ್ದೀವಿ. ಅವರಿಗೆ ಕೂಡ ನಮ್ಮ ನಗರಗಳ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ತೀರ್ಥರಾಮಠ ಅವರಿದ್ದಾರೆ, ಅವರಿಗೆ ಕೂಡ ನಮ್ಮ ನಗರ ಘಟಕದ ಪರವಾಗಿ ಸ್ವಾಗತ. ಅದೇ ರೀತಿ ಸುಳ್ಯ ನಗರ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಹರ್ಷಗೌಡ ಇದ್ದಾರೆ, ಅವರಿಗೆ ಕೂಡ ನಗರ ಘಟಕದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯದರ್ಶಿಯವರಿದ್ದಾರೆ, ಅವರಿಗೆ ಕೂಡ ಸ್ವಾಗತ. ತಾಲೂಕು ಮಹಿಳಾ ಘಟಕ, ತರುಣ ಘಟಕ, ನಗರ ಗೌರವ ಸಮಿತಿ ಮಹಿಳಾ ಘಟಕ, ತರುಣ ಘಟಕ ಇದರೆಲ್ಲ ಆಶ್ರಯದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 14 ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೇವೆ. ಅವರಿಂದ ನಾವು ಇವತ್ತು ಪತ್ರಿಕೋಟೆ ಮಾಡಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಿಕೆಗಳಿಗೆ ನಮಗೆಲ್ಲರಿಗೂ ಅವರಿಗೆ ದೃಶ್ಯ ಮಾಧ್ಯಮದಿಂದ ಎಲ್ಲರಿಗೂ ನಮ್ಮ ಸುಳ್ಯ ನಗರ ಗೌಡ ಸಮಿತಿಯಿಂದ ನಾವು ನಮ್ಮ ರಾಜ್ಯಗಳು ಸ್ವಾಗತ ಮಾಡ್ತಿದ್ದೇವೆ.